ವೇಗಸ್ ಫಿಲ್ಮ್ಸ್ ಲಾಂಛನದಲ್ಲಿ ತಯಾರಾದ ಹೆಸರಾಂತ ಹಿರಿಯ ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿ ನಿರ್ದೇಶನದ ರೋಷನ್ ವೇಗಸ್ ನಿರ್ಮಾಣದ ಏರೆಕಾವಿಯ ಕಿರಿಕಿರಿ ತುಳು ಸಿನಿಮಾ ಡಿಸೆಂಬರ್ 24ರ ಶುಕ್ರವಾರದಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ತುಳು ಪ್ರೇಕ್ಷಕರ ಬಹು ನಿರೀಕ್ಷಿತ ಸಿನಿಮಾ ಏರೆಕಾವಿಯ ಕಿರಿಕಿರಿ ಡಿಸೆಂಬರ್ 24ರಂದು ತೆರೆಗೆ ಬರಲಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಸಲ್ ಧರಿಸಿ ನವೀನ್ ಡಿ ಪಡೀಲ್ ಅವರು, ರಾಮ್ ಶೆಟ್ಟಿ ನಿರ್ದೇಶನದಲ್ಲಿ ಏರೆಕಾವಿಯ ಕಿರಿಕಿರಿ ತುಳು ಸಿನಿಮಾ ತಯಾರಾಗಿ ಬಿಡುಗಡೆಗೆ ಸಿದ್ಧವಾಗಿದೆ. ಡಿಸೆಂಬರ್ 24ರಂದು ಚಿತ್ರ ರಿಲೀಸ್ ಆಗಲಿದ್ದು ನಮಗೆ ಪ್ರೋತ್ಸಾಹವನ್ನ ನೀಡಬೇಕು ಎಂದು ಹೇಳಿದರು. ಸಾಹಸ ನಿರ್ದೇಶನ ಬಂದು ನಮ್ಮ ತುಳು ಪತಾಕೆನ ಹಿಂದಿಡ್ಲ ತೊಚ್ಪದು ಕೊಡ್ತಿನಾರಿ ರಾಮ್ ಶೆಟ್ರು ಅವೇತು ಸಿನಿಮಾಲು ಮಲ್ತದೇದು ನಂದೊಂಜಿ ಈ ಸರ್ತಿ ಮಲ್ಲ ಮಟ್ಟಡು ರೋಷನ್ ವೇಗಸ್ ಮಸ್ತ್ ಕಾಸ್ಪಾಡ್ದು ಸಿನಿಮಾಗ ನಿರ್ಮಾಣ ಮಾಡ್ತೇವೆ. ಅಂಚೆ ಪುನಗ 21 ತಾರೀಕಿಗೆ ರಿಲೀಸ್ ಆಗ್ತದೆ. ಹಿಂಗೆಲ್ಲ ಆಯ್ತಾ ಮುಖ್ಯ ಪಾತ್ರದ ಹೀರೋ లేదు, ನಿರ್ದೇಶಕರಿಗೆ ರಾಮ್ ಶೆಟ್ರು లేదు, ನಿರ್ಮಾಪಕರಿಗೆ ರೋಷನ್ ವೇಗಸ್ లేదు, ನಾಯಕಿ ನಟಿ ಅದು ಐಶ್ವರ್ಯ ಗಡಿ లేదు. ಅಂಚ ಇಟ್ಟೊಂಜಿ ಯಾರ ಒಂಜಿ ಹೀರೋನೊಟ್ಟಿಗೆ ಮಲ್ಲ ಪಾತ್ರ ಮಾಡ್ತೇನೆ. ఒక ನೆಟ್ ಮುಖ್ಯ ಪಾತ್ರವಾದ ಅರವಿಂದ್ ಬೋಳರು, ಸುನೀಲ್ ಸಾಯಿ ಕೃಷ್ಣರು, ఒక ಸುಂದರ್ ರೈ ಮಂದಾರ, ಸುನಿಲ್ ನೆಲ್ಲಿಗುಡ್ಡೆ, ఒక ಸಂದೀಪ್ ಶೆಟ್ಟಿ ಮಾನಿ, ఒక ಚೋಟು ಮಿಜರ್, ಶ್ರದ್ಧಾ ಸಾಲಿಯನ್, ಮಸ್ತ್ ಸರೋಜಿನಿ ಶೆಟ್ಟಿ, ಬೊಕ್ಕ ಉಡುಪಿದ ಮಾಮಲ ರಂಗನಟೆ ಪ್ರದೀಪ್ ಗಾಣಿಗೇರು ಮಸ್ತ್ ಮಲಮಲ ಕಲಾವಿದರು ನೆಟ್ ಅಭಿನಯ ಮಾಡಿದ್ದೇವೆ. ಒಂಜಿ ಟೋಟಲ್ ಒಂಜಿ ಮನೋರಂಜನೆಲ್ಲ ಬೊಕ್ಕ ಮಾತಾ ವಿಷಯ ಒಂಜಿ ಪ್ಯಾಕೇಜ್ ಆದ ಸಿನಿಮಾ ಉಂಟು. ಬೊಕ್ಕೊಂಜಿ ಮಲ್ಲ ಸಂಗತಿ ಎಂಜಿನ ಬಂದಾಗ ಒಂಜಿ ಟೀಮ್ ಸೌಹಾರ್ದದ ಟೀಮ್. ಒಂಜಿ ಕ್ರಿಶ್ಚಿಯನ್ ಸಮುದಾಯದವರು ಕಾಸು ಪಡ್ದೇರು, ಒಂಜಿ ಮುಸ್ಲಿಂ ಸಮುದಾಯದವರು ನಾಯಕ ನಟೆ ಆದ ಮಲ್ದೇರು, ಒಂಜಿ ಹಿಂದೂ ಸಮುದಾಯದವರು ನಿರ್ಮಾಪಕ ನಿರ್ದೇಶನ ಮಲ್ದೇರು. ಅಂಚೆ ಪುನಗ ಅದೊಂಜಿ ಪ್ರೀತಿದ ಸೌಹಾರ್ದದ ಟೀಮ್ ಉಂಟು. ಅಂಚೆ ಪುನಗ ದಯಮಲ್ತದ ಮಾತೆರ್ಲ ನಮ್ಮ ತುಳುನಾಡದ ತುಳುಬಾತೆರ್ನ ಸರ್ವಧರ್ಮದ ಎಂಕಲ್ಲ ಅಭಿಮಾನಿ ಪ್ರೇಕ್ಷಕರು ಸಿನಿಮಾ ಪ್ರೇಕ್ಷಕರಿಗೆ ಸಪೋರ್ಟ್ ಮಾಡ್ಕೊಡು. ಇದೇ ವೇಳೆ ಚಿತ್ರದ ನಿರ್ದೇಶಕ ರಾಮ್ ಶೆಟ್ಟಿಯವರು ಮಾತನಾಡಿ, ಏರೆಕಾವಿಯ ಕಿರಿಕಿರಿ ಸಿನಿಮಾಕ್ಕೆ ಸುಮಾರು 40 ದಿನಗಳ ಕಾಲ ಚಿತ್ರೀಕರಣ ನಡೆದಿದೆ. ಉಡುಪಿ, ಬ್ರಹ್ಮಾವರ ಮೊದಲಾದ ಕಡೆಗಳಲ್ಲಿ ಸಿನಿಮಾದ ಚಿತ್ರೀಕರಣ ನಡೆದಿದೆ ಎಂದು ಹೇಳಿದರು. ಸಿನಿಮಾದ ಫಸ್ಟ್ ಡೇ 82 ಬತ್ಕೆರೆ ಬುಡ್ಲೆ ಮಾಡ್ತದೆ, ಐಡ್ವಾಗ 83 ದಾರದ ಸೀರೆ ಮಾಡ್ತದೆ, ಐಡ್ವಾಗ 2012 ಬಂಗಾರದ ಕುರಾಲ್ ಮಾಡ್ತದೆ, 2015 ಸೂಪರ್ ಮರ್ಮಯ ಮಾಡ್ತೆ. ಅಂಚೆ ನಾವು ಪೂರ ಪಿಕ್ಚರ್ಗೆ ಮಾತೇನ ನಿಕಲ್ನ ಸಪೋರ್ಟಿಂಗ್ ಇದ್ದೀನಿ, ಯಾನ ಮೂಲೆ ಕುಲ್ಲೋದು ಪೂರ ಸಪೋರ್ಟ್ಗೆ ಪೂರ ಸಪೋರ್ಟ್ ಕೊಡ್ತಾರೆ. ఒక ఆడియన్స్ ల్యాంక్ ఎడ్డే సపోర్టింగ్ అవుతుంది. అంచేనే ఈ పిక్చర్ సినిమా కూడా నాకు నికుల్న ఫుల్ సపోర్టింగ్ తిక్కుని ఉంది అని నమ్మువే. అంటే నికులు ఏపల ఎంకలే సపోర్టింగ్ ఉంటారు. అంటే ఒక్కದ ನಲ್ಲ ಈ ಕೊರೋನಾಗೋಸ್ಕರ ನಲ್ಲ ಅಂತ ಹೆಚ್ಚ ಸಪೋರ್ಟಿಂಗ್ ಕೊರಿಯರ್ ಎಡ್ಡೆ ಇತ್ತು. ಈ ಸಿನಿಮಾದಲ್ಲಿ ಬಹುತೇಕ ಪ್ರಖ್ಯಾತ ಕಲಾವಿದರು ಬಣ್ಣ ಹಚ್ಚಿದ್ದು ವಿಶೇಷವಾಗಿ ಕುಸಲ್ ಧರಿಸಿ ನವೀನ್ ಡಿ ಪಡೀಲ್, ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ರೋಷನ್ ವೇಗಸ್, ಶ್ರದ್ಧಾ ಸಾಲಿಯನ್, ಪ್ರದೀಪ್ ಚಂದ್ರ ಕುಪ್ಪಾಡಿ, ಹರೀಶ್ ವಾಸ್ ಶೆಟ್ಟಿ, ಸಾಯಿ ಕೃಷ್ಣ ಕುಡ್ಲಾ, ಉಮೇಶ್ ಮಿಚಾರ್, ಸುಂದರೈ ಮಂದಾರ, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಸರೋಜಿನಿ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಕೊಡಪದವು ದಿನೇಶ್ ಶೆಟ್ಟಿಗಾರ್, ಪಿಂಕಿ ರಾಣಿ, ಶೇಖರ್ ಭಂಡಾರಿ, ರಘು ಪಾಂಡೇಶ್ವರ್, ಪವಿತ್ರ ಶೆಟ್ಟಿ, ಡಿಬಿಸಿ ಶೇಖರ್, ಸುನೀಲ್ ನೆಲ್ಲಿಗುಡ್ಡೆ, ಖುಷಿ ಶೇಖರ್ ಮೊದಲಾದವರು ಬಣ್ಣ ಹಚ್ಚಿದ್ದಾರೆ. ಇನ್ನು ಚಿತ್ರದ ನಾಯಕ ನಟ ಮೊಹಮ್ಮದ್ ನಯೀಂ ಮತ್ತು ನಾಯಕಿ ಐಶ್ವರ್ಯ ಹೆಗ್ಡೆಯವರು ಮಾತನಾಡಿ, ಎಲ್ಲರೂ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಎಂದು ಹೇಳಿದ್ರು. ಗೋಲ್ಡನ್ ಆಪರ್ಚುನಿಟಿ ಬಂದ ಫಸ್ಟ್ ಆಫ್ ಆಲ್ ರಾಮ್ ಶೆಟ್ಟಿ ಸರ್ ಬಿಗ್ ನೇಮ್, ಓಕೆ, ನವೀನ್ ಡಿ ಪಡೀಲ್ ಸರ್ ಪೂರ ಮಾತೆಲ್ಲ ಒಂಜಿ ಆರ್ಟಿಸ್ಟ್ ಉಳ್ಳೇರುತ್ತೆ. ಒಂಜಿ ಗೋಲ್ಡನ್ ಕೊರಿ ಲೆಕ್ಕಾಣೆ ಪ್ರೊಡ್ಯೂಸರ್ಲ ಓ ವಿಷಯ ಮಾತೆಲ್ಲ ಕಾಂಪ್ರಮೈಸ್ ಮಲ್ದಿಸಿದ್ರು. ಆರ್ ಪಾಡಿಯರ್ ಅವ ಒಂಜಿ ರಿಕ್ವೆಸ್ಟ್ ಮಾತೆಲ್ಲ ಎಂಕ್ಲೆಗ್ ಸಪೋರ್ಟ್ ಮಾಡ್ಲೆ. ಪೂರ ಜನಗಳ ನಮಸ್ಕಾರ. ಎಂಕ್ ಪೂರ ಜನ ಒಂಜಿ ಬಂಗಾವತ್ತದ ಒಂಜಿ ಮಟ್ಟದ ಎಡ್ಡೆ ವಿಷಯ ಅಲ್ಲ ಎಡ್ಡೆ ರೀತಿ ಎದುರು ಪೋಕ ಅಂತ ಪೂರ ಜನ ಎಫರ್ಟ್ಸ್ ಪಾಡ್ದು ಎದುರು ಬೈದ ಪಂಡ ಪನ್ಲೆಕ್ಕ ಹಿಂದೂ ಇಪ್ಪಡು, ಮುಸ್ಲಿಂ ಇಪ್ಪಡು, ಕ್ರಿಶ್ಚಿಯನ್ ಇಪ್ಪಡು, ಅವು ಜಾತಿ ಭೇದ ಭಾವ ಕೂಡ ಏನೆಲ್ಲ ದೀವಂದೆ ಎಡ್ಡೆ ರೀತಿ ಒಂಜೆ ಮನಸ್ಸು ಮತ್ತು ನಿಂಗೆ ಎದುರು ಬರ್ಕ ಪಂದೊಂಜಿ
ಒಂದು ಮಲ್ದ ಸೊ ಪ್ಲೀಸ್ ನಿಕ್ಕು ಪೂರ ಜನ ನನಗೆ ಒಂದು ಆಶೀರ್ವಾದ ರೀತಿ ಇಂಕ್ಲಿಗೆ ಸಪೋರ್ಟ್ ಮಾಡಿದ್ಲೆ ಈ ಮುಟ್ಟ ಎಂಚ ಪ್ರೀತಿ ತುಳುನಾಡು ಜೋಕ್ಲೆ ತಿಕ್ಕದಂಡು ಒಂದು ತುಳು ಹೋಗಿತ್ತು ನನಕ್ಲ ತಿಕ್ಕಡು ಇಂಕ್ಲಿಗೆ ಅವೇ ಒಂಚ ಆಶೀರ್ವಾದ ಇಪ್ಪಡ ಥ್ಯಾಂಕ್ ಯು ಸೊ ಮಚ್. ಇನ್ನು ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಿಕ್ಷಿತ್ ರಾವ್ ಮತ್ತು ನಿಧಿ ರಾವ್ ಕಾರ್ಯನಿರ್ವಹಿಸಿದ್ದಾರೆ. ಡಿಬಿಸಿ ಶೇಖರ್ ಅವರು ಸಂಭಾಷಣೆ ಮತ್ತು ಸಾಹಿತ್ಯವನ್ನ ಬರೆದಿದ್ದು, ಸಚಿನ್ ಶೆಟ್ಟಿ ಕುಂಬ್ಳೆ ಚಿತ್ರಕಥೆಯನ್ನ ಬರೆದಿದ್ದಾರೆ. ಮದನ್ ಹರಿಣಿಯವರು ನೃತ್ಯ ನಿರ್ದೇಶನವನ್ನ ಮಾಡಿದ್ದು, ನಾಸಿರ್ ಹಕೀಂ ಮುಂಬೈ ಅವರು ಸಂಕಲನವನ್ನ ನಿರ್ವಹಿಸಿದ್ದಾರೆ. ದೇವ್ ಪ್ರಕಾಶ್ ಕಲೆ, ವಿ ಮನೋಹರ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ಇನ್ನು ಮಾಸ್ ಮಾಧವರ ಸಾಹಸ ಈ ಚಿತ್ರಕ್ಕಿದ್ದು, ಈ ಸಿನಿಮಾಕ್ಕೆ ವ್ಯಾಸರಾಜ್ ಸೋಸಲೆ, ದೇವ್ ಪ್ರಕಾಶ್ ಕಲೆ, ವಿ ಮನೋಹರ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ಇನ್ನು ಮಾಸ್ ಮಾಧವರ ಸಾಹಸ ಈ ಚಿತ್ರಕ್ಕಿದ್ದು, ಈ ಸಿನಿಮಾಕ್ಕೆ ವ್ಯಾಸರಾಜ್ ಸೋಸಲೆ, ಅನುರಾಧ್ ಭಟ್, ಪ್ರಕಾಶ್ ಮಹದೇವನ್, ಸುಹಾನ್ ಸೈಯದ್ ಹಾಡಿದ್ದಾರೆ. ರಾಮದಾಸ್ ಸಸೀರ್ಲು ಅವರ ಸಹ ನಿರ್ದೇಶನ ಈ ಚಿತ್ರಕ್ಕಿದೆ. ಹಾಸ್ಯಮಯ ಸನ್ನಿವೇಶಗಳೊಂದಿಗೆ ಯಾರದೋ ತಪ್ಪಿಗೆ ಇನ್ಯಾರೋ ಕಿರಿಕಿರಿ ಅನುಭವಿಸುವುದು, ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಂಡು ಸತ್ಯದ ದಾರಿಯಲ್ಲಿ ಬಾಳುವುದೇ ಜೀವನ ಎಂಬ ಸಂದೇಶವನ್ನ ಸಾರುವ ಕಥೆಯನ್ನ ಏರಿಕಾವ್ಯೆ ಕಿರಿಕಿರಿ ಹೊಂದಿದೆ. ಏರಿಕಾವ್ಯೆ ಕಿರಿಕಿರಿ ತುಳು ಸಿನಿಮಾ ಮಂಗಳೂರಿನ ಬಿಗ್ ಸಿನಿಮಾಸ್, ಪಿವಿಆರ್, ಸಿನಿ ಪೊಲೀಸ್, ಉಡುಪಿಯಲ್ಲಿ ಕಲ್ಪನಾ, ಕಾರ್ಕಳದಲ್ಲಿ ರಾಧಿಕಾ, ಮಣಿಪಾಲದಲ್ಲಿ ಭಾರತ್ ಮಾಲ್, ಬೆಳ್ತಂಗಡಿಯಲ್ಲಿ ಭಾರತ್ ಸಿನಿಮಾ ಮಂದಿರದಲ್ಲಿ ಸಿನಿಮಾ ಬಿಡುಗಡೆಗೊಳ್ಳಲಿದೆ. ಇನ್ನು ಫೈನಲ್ ಪ್ರೆಸ್ ಮೀಟ್ ರೆಡಿ ಮಾಡ್ಲಿ ಇನ್ನು ಇಮ್ಮೆನೆ ಕಲ್ವೆನ್ ಅನೌನ್ಸ್ ಮಾಡ್ಬಿಡ್ತ ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874